ಮಂಗಳೂರಿನ ಪಂಚಮುಖಿರುವಿನಲ್ಲಿ ಹ್ಯಾಟ್ಸನ್ ಆಗ್ರೋ ಪ್ರಾಡಕ್ಟ್ ಲಿಮಿಟೆಡ್ನವರಿಂದ ಹ್ಯಾಟ್ಸನ್ ಬ್ರಾಂಡೆಡ್ ಸ್ಟೋರ್ನ ಹ್ಯಾಟ್ಸನ್ ಡೈಲಿ ಶುಭಾರಂಭಗೊಂಡಿತು. ಮಂಗಳೂರಿನ ಜನತೆಗೊಂದು ಸಿಹಿ ಸುದ್ದಿ. ಆರೋಗ್ಯ ಮಿಲ್ಕ್, ಅರುಣ್ ಐಸ್ ಕ್ರೀಮ್ಸ್, ಹ್ಯಾಟ್ಸನ್ ಹಾಲುತ್ಪನ್ನಗಳು ಹಾಗೂ ಐಬ್ಯಾಕೋ ಐಸ್ ಕ್ರೀಂಗಳ ಮಾರಾಟಗಾರರಾದ ಹ್ಯಾಟ್ಸನ್ ಆಗ್ರೋ ಪ್ರಾಡಕ್ಟ್ ಲಿಮಿಟೆಡ್ನವರು ಕೂಳೂರು ಕಾವೂರು ರಸ್ತೆಯ ಪಂಚಮುಖಿರುವಿನಲ್ಲಿ ನೂತನವಾಗಿ ಬ್ರಾಂಡೆಡ್ ಸ್ಟೋರ್ ಹ್ಯಾಟ್ಸನ್ ಡೈರಿಯನ್ನ ಪ್ರಾರಂಭಿಸಿದ್ದಾರೆ. ಇದರ ಉದ್ಘಾಟನೆಯನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಕವಿತಾ ಸನಿಲ್ ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸಿ ನೆರವೇರಿಸಿದ್ರು. ಬಳಿಕ ಮಾತನಾಡಿದ ಅವರು, ಮಂಗಳೂರಿನಲ್ಲಿ ಹ್ಯಾಟ್ಸನ್ ಡೈಲಿಯ ಅಗತ್ಯವಿತ್ತು. ಅದರ ಉದ್ಘಾಟನೆಯು ಇಂದು ನಡೆಯಿತು ಎಂದು ಹೇಳಿದ ಮೇಯರ್ ನೂತನ ಔಟ್ಲೆಟ್ಗೆ ಶುಭ ಹಾರೈಸಿದ್ರು. ಹೊಸದಾಗಿ ಇವತ್ತು ಮಾರುಕಟ್ಟೆಗೆ ಲೋಕಾರ್ಪಣೆ ಮಾಡಿದ್ದಾರೆ. ಇದು ಯಶಸ್ವಿಯಾಗಿ, ಯಾಕಂತ ಹೇಳಿದ್ರೆ ಬಹುಶಃ ಇದರ ಸರ್ಕಾರದ ಜೊತೆಗೆ ಏನಾದರೂ ಒಂದು ಹೀಗೆ ಪ್ರೈವೇಟ್ ಇದ್ದರೆ ಮಾತ್ರ ಕಾಂಪಿಟೇಷನ್ ಬರುತ್ತೆ. ಒಳ್ಳೆ ಪ್ರಾಡಕ್ಟ್ ಕೊಡಲಿಕ್ಕೆ ಅವರಿಗೆ ಕೂಡ ಒಂದು ಅಚೀವ್ ಮಾಡಿದಾಗುತ್ತೆ. ನಿಜವಾಗ್ಲೂ ಕೂಡ ಇದು ಒಳ್ಳೆಯದು. ಆದ್ದರಿಂದ ಇದು ಕೂಡ ಯಾವ ರೀತಿ ಇದೆ ಎಂಬುದರ ಬಗ್ಗೆ ನಾವು ಕೂಡ ನೋಡಲಿಕ್ಕಾಗ್ತದೆ. ಒಂದು ಡಿಫ್ರೆಂಟ್ ಆಗಿ ಏನು ಯಾವ ರೀತಿ ಇದೆ ಅಂತ ಹೇಳಿ ಇದರ ಗುಣಮಟ್ಟ ಇರ್ಬೋದು ನೋಡಲಿಕ್ಕಾಗ್ತದೆ. ಅನಂತರ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ನಾಗವೇಣಿ ಅವರು ಮಾತನಾಡಿ ನೂತನ ಬ್ರಾಂಚ್ಗೆ ಶುಭ ಹಾರೈಸಿದ್ರು. ಬಡತನದಿಂದ ಮೇಲೆ ಬಂದವರು ಇವತ್ತು ನಮ್ಮ ಒಂದು ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ತಯಾರಾಗಿ ನಿಂತಿದ್ದಾರೆ. ಅವರ ತಾಯಿಯವರಿಗೆ ಹೇಳಿದರು, ನನ್ನ ಮಗ ಸ್ವಂತ ಒಂದು ಉದ್ಯೋಗ ಮಾಡಲಿಕ್ಕೆ ಹೊರಟಿದ್ದಾನೆ ಮೇಡಮ್ ಅಂತ. ತುಂಬ ಸಂತೋಷ. ನಿಮ್ಮ ಈ ಒಂದು ಕಾಳಜಿ, ನೀವು ಒಂದು ಸಮಾಜದಲ್ಲಿ ಮುಂದುವರಿಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಉದ್ಯೋಗವನ್ನು ಆರಿಸಿಕೊಂಡಿದ್ದೀರಿ. ಯಾವತ್ತೂ ನಿಮ್ಮ ಜೀವನದಲ್ಲಿ ಯಶಸ್ಸಿಯನ್ನು ಪಡ್ಕೊಳ್ಳಿ. ಅದೇ ರೀತಿ ಈ ಒಂದು ಉದ್ಯೋಗಕ್ಕೆ ಎಲ್ಲ ಸಾರ್ವಜನಿಕರನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಿ ಒಳ್ಳೆಯ ನಿಮ್ಮ ವ್ಯಾಪಾರವನ್ನು ವೃದ್ಧಿಪಡಿಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಈ ಸಂದರ್ಭ ಹ್ಯಾಟ್ಸನ್ ಡೈಲಿಯ ಮಾಲೀಕರಾದ ಶಿವಾನಂದ್, ಸಂತೋಷ್ ಉಡುಪಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗರಾಜ್, B4 News 24/7 ಮಂಗಳೂರು.